ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಯಾವ್ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ನೀಡಲಾಗುತ್ತೆ, ಜೊತೆಗೆ ಯಾವ ಒಂದು ಚಿಕಿತ್ಸೆಗೆ ಯಾವ ರೀತಿಯಾದಂಥ ಆಹಾರಗಳನ್ನು ತೆಗೆದುಕೊಳ್ಬೇಕು, ಎಲ್ಲ ಕುರಿತಾದಂತಹ ಒಂದು ಮಾಹಿತಿಗಳನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಇವತ್ತಿನ ನಮ್ಮ ಒಂದು ವಿಶೇಷ ಸಂಚಿಕೆಯಲ್ಲಿ ಆಮವಾತದ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡೋದಕ್ಕಿದ್ದೇವೆ. ಈ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಯಚಿಕಿತ್ಸಾ ವಿಭಾಗದಲ್ಲಿ ಪ್ರೊಫೆಸರ್ H.O.D ಆಗಿರುವಂತಹ ಡಾಕ್ಟರ್ ವಾಹಿದಾ ಬಾನು ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್. ಏನು ಸಾಕಷ್ಟು ರೀತಿಯಾದಂತಹ ಈ ಒಂದು ಚಿಕಿತ್ಸೆಗಳ ಕುರಿತು ನಾವು ವೀಕ್ಷಕರಿಗೆ ತಿಳಿಸಿದ್ದೀವಿ. ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಆಮವಾತ ಅಂದರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಜೊತೆಗೆ ಇದರ ಕಾರಣಗಳೇನು, ಕರ್ನಾಟಕ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳಿದೆ, ಇದೆಲ್ಲದನ್ನ ಕೂಡ ನಿಮ್ಮಿಂದ ತಿಳ್ಕೊಳ್ಳೋಕಿದ್ದೇವೆ. ಮೊದಲನೇದಾಗಿ ಈ ಒಂದು ಆಮವಾತ ಅಂದರೆ ಏನು ಅಂತ ತಿಳಿಸ್ಕೊಡಿ. ಆಮವಾತ ಅಂದರೆ ನಮ್ಮ ದೇಹದ ಸಂಧಿಗಳಿಗೆ ಬರುವಂಥ ಒಂದು ಕಾಯಿಲೆ ಆಗಿರ್ತದೆ. ಇದರಲ್ಲಿ ವಾತದೋಷವು ಮತ್ತು ಆಮದೋಷವು ಪ್ರಕುಪಿತಗೊಂಡು ನಮ್ಮ ಸಂಧಿಗಳಿಗೆ ನೋವು ಮತ್ತು ಊತ ಬರುವಂಥದ್ದು ಒಂದು ಆಮವಾತ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಆಮವಾತ ಅಂತ ಹೇಳಿದ್ರೆ ಅಪಕ್ವ ಪೌಷ್ಟಿಕಾಂಶದ ಸಾರ ಎಂದು ಹೇಳಬಹುದು. ಆಮ ಅಂತ ಹೇಳಿದ್ರೆ ಇದೊಂದು ರೀತಿಯ ಎಂತ ಹೇಳ್ತಂದ್ರೆ ಇದರಲ್ಲಿ ಪ್ರಕುಪಿತ ಆಮ ಮತ್ತು ವಾತದೋಷ ಪ್ರಕುಪಿತಗೊಂಡು ಎಲ್ಲ ಸಂದುಗಳಲ್ಲಿ ಬರುವಂಥದ್ದು ನೋವು ಮತ್ತು ಊತಕ್ಕೆ ನಾವು ಆಮವಾತ ಅಂತ ಹೇಳ್ಬೋದು. ಓಕೆ, ನೋವು ಮತ್ತು ಊತ ಕಾಣಿಸ್ಕೊಂಡಾಗ ಅದನ್ನು ಆಮವಾತ ಅಂತ ಹೇಳಿ ಕರೆಯುವಂಥದ್ದು. ಓಕೆ, ಆಮವಾತಕ್ಕೆ ಯಾವ್ಯಾವ ರೀತಿಯಾದಂತಹ ಕಾರಣಗಳಿದೆ, ಯಾವ ಕಾರಣಕ್ಕೋಸ್ಕರ ಇದು ಬರುವಂಥದ್ದು? ಆಮವಾತದಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದಾಗೆ ಆಮವಾತ ವಿವಿಧ ರೀತಿಯ ಕಾರಣಗಳು ಉಂಟು. ಮೊದಲನೇದಾಗಿ ಏನಂತ ಹೇಳಿದರೆ, ಈಗ ನಾವು ತಿನ್ನುವ ಆಹಾರ ಅಂದರೆ ವಿರುದ್ಧ ಆಹಾರ ಜೀರ್ಣವಾಗದೆ, ಅಂದರೆ ವಿರುದ್ಧ ಆಹಾರ ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಈಗ ಹಾಲಿನೊಟ್ಟಿಗೆ ಮೀನು ಎಂತಾದರೂ ತಗೊಂಡ್ರೆ ಅಂತ ಅನ್ನದೊಟ್ಟಿಗೆ ಅಂಥದೆಲ್ಲ ಒಂದು ವಿರುದ್ಧ ಆಹಾರ, ಇನ್ಕ್ರಿಮಿನೇಟ್ ಕಾಂಬಿನೇಷನ್ಸ್ ಆಫ್ ಫುಡ್ಸ್ ಅಂತ ಹೇಳ್ತೇವೆ, ಅದು ತಗೊಂಡ್ರೆ ಅಜೀರ್ಣವಾಗಿ ನಮ್ಮ ದೇಹದಲ್ಲಿ ಇರುವ ವಾತದೋಷವು ಪ್ರಕುಪಿತಗೊಂಡು ಅದರೊಟ್ಟಿಗೆ ಆಮದೋಷವು ಪ್ರಕುಪಿತಗೊಂಡು ಎಲ್ಲ ಸಂಧಿಗಳಲ್ಲಿ ಸೇರಿ ಅದರಲ್ಲಿ ಕಫದೋಷದ ಸ್ಥಾನ, ಎಸ್ಪೆಷಲಿ ಸಂಧಿ ಅಂತ ಹೇಳ್ತೇವೆ ನಾವು, ಆ ಸಂಧಿಗಳಲ್ಲಿ ಸೇರಿ ಊತ ಮತ್ತು ನೋವು ಬರುವಂಥ ಸಾಧ್ಯತೆ ಇದೆ. ಇದೆಲ್ಲ ಕಾರಣಗಳಿಂದಾಗಿ ಆಮವಾತ ಬರುವ ಸಾಧ್ಯತೆ ಇದೆ. ಓಕೆ, ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿಂದ ಈ ಒಂದು ಆಮವಾತ ಅನ್ನುವಂಥದ್ದು ಬರುವಂಥದ್ದು. ಓಕೆ, ಆಮವಾತನ ಇಂಗ್ಲಿಷಲ್ಲಿ ಅಂದರೆ ಸಾಮಾನ್ಯವಾದಂತಹ ಭಾಷೆಯಲ್ಲಿ ಏನಂತ ಕರೀತಾರೆ? ಆಮವಾತವನ್ನು ಸಾಮಾನ್ಯವಾಗಿ ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಎಂಬ, ಅಂದರೆ ಆಮವಾತದ ಲಕ್ಷಣಗಳನ್ನು ರುಮಟಾಯ್ಡ್ ಆರ್ಥ್ರೈಟಿಸ್ ಎಂಬ ರೋಗಕ್ಕೆ ನಾವು ಹೋಲಿಕೆಯನ್ನು ಕೊಡಬಹುದು. ಮಾಡರ್ನ್ ಪ್ಯಾರಲಿನ್ಸ್ನಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಓಕೆ ಓಕೆ, ಈಗ ಅಮೋನಿಯಾ ಡಿಸೀಸ್ ಅಂದರೆ ಏನು ಅಂತ? ಅದರಲ್ಲಿ ಆಟೋ ಇಮ್ಯೂನ್ ಅಂತ ಹೇಳ್ತೇವೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳುವಾಗ ಆಟೋ ಇಮ್ಯೂನ್ ಅಂತ ಹೇಳ್ತೇವೆ. ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಂತ ಇರ್ತದೆ. ಇಮ್ಯುನಿಟಿ ಅಂತ ಹೇಳಿದ್ರೆ ನಮಗೆ ಒಂದು ದೇವರು ಕೊಟ್ಟ ವರ ಅಂತ ಹೇಳಬೇಕು. ಯಾವ ರೋಗ ಬಂದರೂ ಅದಕ್ಕೆ ಪ್ರತಿರೋಧ ಶಕ್ತಿಯನ್ನು ಕೊಡುವಂಥದ್ದು ನಮ್ಮ ದೇಹದಲ್ಲಿ ಉಂಟು. ಅದೇ ರೋಗ ನಿರೋಧಕ ಶಕ್ತಿ ನಮ್ಮನ್ನೇ ಆವರಿಸುವಾಗ, ನಮ್ಮನ್ನೇ ಇದು ಮಾಡುವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ಅದು ಆಟೋ ಇಮ್ಯೂನ್ ಡಿಸೀಸ್ ಆಗಿ ಪರಿವರ್ತನೆಗೊಳ್ತದೆ. ಓಕೆ, ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ, ಆಮವಾತ ಆನುವಂಶಿಕವಾಗಿ ಪರಿಣಾಮವನ್ನು ಬೀರುತ್ತಾ? ಹೌದು, ಕೆಲವು ಅಂತ ಹೇಳಿದ್ರೆ ಇದು ವಂಶವಾಹಿ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದರೆ, ಉದಾಹರಣೆ ಈಗ ಮನೆಯಲ್ಲಿ ಹೆತ್ತವರಿಗೆ ಈ ಆಮವಾತ ಒಂದು ಇದ್ದರೆ ಅದು ಮಕ್ಕಳಿಗೆ ಬರುವಂಥದ್ದೇನಲ್ಲ, ಅಂದರೆ ಮಕ್ಕಳಿಗೆ ಬರುವ ಸಾಧ್ಯತೆ ಇದೆ. ಹ್ಯಾವಿಂಗ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಓಕೆ, ರಿಸ್ಕ್ ಫ್ಯಾಕ್ಟರ್ ಅಂದರೆ ಬರುವಂಥ ಕೆಲವೊಂದು ಚಾನ್ಸಸ್ಗಳಿವೆ. ಓಕೆ, ಅಂದರೆ ತಾಯಿಗೆ ಇದ್ದರೆ ಮಗಳಿಗೆ ಬರಬೇಕಂತ ಏನಿಲ್ಲ, ದೇರ್ ಮೈಟ್ ಬಿ ಚಾನ್ಸಸ್ ಆಫ್ ಗೆಟಿಂಗ್ ಇಟ್. ಓಕೆ, ಆಮವಾತದ ಲಕ್ಷಣಗಳು ಯಾವ ರೀತಿ ಕಂಡು ಬರುತ್ತೆ? ಅಂದರೆ ಒಬ್ಬ ವ್ಯಕ್ತಿಗೆ ಈಗ ಒಂದು ಆಮವಾತ ಬಂತು ಅಂತ ಹೇಳಿದ್ರೆ ಅವನಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳು ಕಂಡು ಬರುತ್ತೆ? ಕೆಲವು ರೋಗಿಗಳು ನಾವೀಗ ಮಾತಾಡುವಾಗ ಅಂತ ಹೇಳಿದರೆ, ಅವರು ನಮ್ಮ ಹಾಸ್ಪಿಟಲ್ಗೆ ನಮ್ಮದು ಹಾಸ್ಪಿಟಲ್ಗೆ ಅಲ್ಲಿ ಬರುವಾಗ ನಾವು ಎಂತ ಹೇಳ್ತಾರೆ ಅಂತ ಹೇಳಿದರೆ, ಆಲ್ವೇಸ್ ವಿಲ್ ಕಂಪ್ಲೇನ್ ದಟ್ ನಮಗೆ
ನೋವುಂಟು. ನೋವು ಅಂತ ಹೇಳಿದರೆ ಗಂಟಲಿ ನೋವು. ಈ ಬೆರಳು, ಚಿಕ್ಕ ಬೆರಳನ್ನು ಹಿಡಿದು ಮೊನಕೈ, ಮೊನಕಾಲು, ಭುಜ, ಮಂಡಿ ಎಲ್ಲ ಸಂಧಿಗಳಲ್ಲಿ ನೋವುಂಟು. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ ಬೆಳಗಿನ ಜಾವ ಎದ್ದಾಗ ಅವರಿಗೆ ನಡೀಲಿಕ್ಕೆ ಅಂತೂ ಕಷ್ಟ ಆಗ್ತದೆ. ಅಟ್ಲೀಸ್ಟ್ ಅವರ ಕೈ ಮಡಚಲಿಕ್ಕೆ ಆಗಲಿ ಯಾವುದಕ್ಕೂ ಒಂದು ಸ್ಟಿಫ್ನೆಸ್ ಬರ್ತದೆ, ಜಡತ್ವ ಇರ್ತದೆ. ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ. ಅದು ಒಂಥರ ಆ ನೋವಿನ ಜೊತೆಗೆ ಅದೊಂದು ಸ್ಟಿಫ್ನೆಸ್ ಇರ್ತದೆ ಅಂತೇಳಿ ಅವರಿಗೆ ಬೆಳಿಗ್ಗಿನ ಜಾವ ಎದ್ದು ಒಂದು ವಾಶ್ರೂಮ್ ಹೋಗ್ಲಿಕ್ಕೂ ಕಷ್ಟ ಆಗ್ತದೆ. ದೇ ವಿಲ್ ಅಟ್ಲೀಸ್ಟ್ ಟೇಕ್ ಮೋರ್ ದೆನ್ ಹಾಫ್ ಎನ್ ಅವರ್ ಆರ್ ಅಟ್ಲೀಸ್ಟ್ ಮೋರ್ ದೆನ್ 1 hour ಸಮಟೈಮ್ಸ್. ಅಷ್ಟು ನೋವು ಅಂತ ಹೇಳಿದರೆ ದಿ ಕೆನಾಟ್ ಇವನ್ ಕೈ ಕಾಲು ಮಡಚಲಿಕ್ಕೆ ಸಹ ಕಷ್ಟ ಆಗ್ತದೆ. ಹೇಳುವಂಥ ರೀತಿಯ ಪರಿಸ್ಥಿತಿಯಲ್ಲಿ ಅವರಿರುವುದಿಲ್ಲ. ಮೇಯ್ನ್ ಆಗಿ ನಾವು ಈ ಲಕ್ಷಣಗಳನ್ನು ನೋಡ್ಕೊಳ್ಬೋದು. ಸಂಧಿಶೋಥ, ಸಂಧಿಶೂಲ, ಜಡತ್ವ ಮತ್ತು ಬೇರೆ ಇದು ಲಕ್ಷಣಗಳು ನಾವು ಕಾಣ್ತೇವೆ. ಜ್ವರ ಇರಬಹುದು, ಅಲ್ಲ ಜಡತ್ವ ಇರಬಹುದು. ಅಲ್ಲದ್ರೆ ಪೇಷಂಟ್ ಅಂತ ಹೇಳ್ತಾರೆ ಅಂದರೆ ನೋವು ಬರುವಾಗ ನನಗೆ ಒಂಥರ ಜ್ವರ ಬಂದಾಗೆ ಆಗ್ತದೆ ಡಾಕ್ಟ್ರೆ, ಅದು ಯಾಕೆ ಅಂತ ಹೇಳ್ತಾರೆ. ಇದರಲ್ಲಿ ಅವರಿಗೆ ಅಜೀರ್ಣದಲ್ಲಿ ಆ ಲಕ್ಷಣಗಳು ಸಹ ಕಂಡು ಬರುವಂಥ ಚಾನ್ಸಸ್ಗಳು ಇರ್ತವೆ. ಓಕೆ ಎಸ್ ವೀಕ್ಷಕರೇ, ಈ ಒಂದು ಆಮವಾತ ಅಂದರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಇದೆಲ್ಲದನ್ನು ಕೂಡ ತಿಳ್ಕೊಳ್ತಾ ಇದ್ವಿ. ಮುಂದೆ ನಾನು ಕೇಳೋದು ಅಂತ ಹೇಳಿದ್ರೆ, ಈ ಒಂದು ಆಮವಾತ ಯಾವ ಅಂಗಾಂಗಗಳಲ್ಲಿ ಪರಿಣಾಮವನ್ನು ಬೀರಬಹುದು? ಹೇಳಿದ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಜ್ವರ ಬರೋ ರೀತಿಯಲ್ಲಿ ನೋವೆಲ್ಲ ಕಾಣಿಸ್ಕೊಳ್ಳುತ್ತೆ, ಜಡತ್ವ ಕಾಣಿಸ್ಕೊಳ್ಳುತ್ತೆ ಅಂತ. ಇದರಿಂದ ಯಾವ ಅಂಗಗಳಲ್ಲಿ ಪರಿಣಾಮ ಬೀರಬಹುದು ಅಂತ ಮನುಷ್ಯನ ಭಾಗಗಳಲ್ಲಿ? ಬೇರೆ ಬೇರೆ ಅಂಗಗಳಲ್ಲಿ ಇದರಲ್ಲಿ ಆಮವಾತವ ಪರಿಣಾಮ ಬೀರುತ್ತದೆ. ಚರ್ಮದಲ್ಲಿ ಸಹ ಬೀರಬಹುದು, ಶ್ವಾಸಕೋಶದಲ್ಲಿ, ಮೂತ್ರಪಿಂಡದಲ್ಲಿ, ಇದೆಲ್ಲ ಅಂಗಗಳಲ್ಲಿ ಇದರ ಪರಿಣಾಮವನ್ನು ನಾವು ಕಾಣುತ್ತೇವೆ. ಓಕೆ ಓಕೆ, ಅಂದರೆ ಬೇರೆ ಬೇರೆ ಅಂಗಗಳಲ್ಲಿ ಈ ಒಂದು ಪರಿಣಾಮಗಳು ಬೀರುವ ಸಾಧ್ಯತೆ, ಎಲ್ಲ ಚಾನ್ಸಸ್ಗಳು ಇರುವಂಥದ್ದು. ಓಕೆ, ಅಸ್ಥಿ ಸಂಧಿವಾತ ಮತ್ತು ಆಮವಾತದ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಡಿ. ಅಸ್ಥಿ ಸಂಧಿವಾತ ಅಂತ ಹೇಳಿದರೆ, ಈಗ ರೋಗಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನಮಗೆ 2 ಮಂಡಿಯಲ್ಲಿ ಸವೆತ ಉಂಟಂತೆ, ನೋವು ಉಂಟಂತ ಹೇಳ್ತಾರೆ. ಆ ಟೈಮಲ್ಲಿ ನಾವೆಂತ ಮಾಡ್ತಾಳೆ, ಆ ಏಜ್ ಫ್ಯಾಕ್ಟರ್ ಇರ್ಬೋದು ಅದಕ್ಕೆ. ಮಧ್ಯ ವಯಸ್ಸಿನಲ್ಲಿ 2 ಬೈಲ್ಯಾಟ್ರಲ್ 2 ಜಾಯಿಂಟ್, ಅಲ್ಲಂದರೆ ಒಂದು ಜಾಯಿಂಟ್ ಆದರೂ ನೀ ಜಾಯಿಂಟ್ ನೋವಿರ್ತದೆ. ಅದನ್ನು ಮಾಡರ್ನ್ ಅದರಲ್ಲಿ ಆರ್ಥರೈಟಿಸ್ ಅಂತ ಹೇಳ್ತಾರೆ, ಆರ್ಥರೈಟಿಸ್ ಅಂತ ಹೇಳ್ಬೋದು. ಆದರೆ ರುಮೊಟೈಡ್ ಆರ್ಥರೈಟಿಸಲ್ಲಿ ಅಂದರೆ ಆಮವಾತದಲ್ಲಿ ಹಾಗೇನಿಲ್ಲ. ಇದು ಎಲ್ಲ ಸಂಧಿಗಳನ್ನು ಇನ್ವಾಲ್ವ್ ಆಗ್ತದೆ. ಕೈ ಬೆರಳಿನ ಜಾಯಿಂಟ್ ಸೇರಿ ಕಾಲು ಬೆರಳೆಲ್ಲ ಇರಬಹುದು, ಅಲ್ಲಾದರೆ ಭುಜ, ನಾನು ಹೇಳಿದಾಗೆ ಆಗ ಭುಜ ಮತ್ತು ಮೊನೆಕಾಲು, ಮೊನಕೈ, ಮಂಡಿ ಎಲ್ಲ ಕಡೆಯಲ್ಲಿ ನಿಮಗೆ ಜಾಯಿಂಟ್ ಪೇನ್ನ ಜೊತೆಗೆ, ನೋವಿನ ಜೊತೆಗೆ ನಿಮಗೆ ಜಾಸ್ತಿ ಊತ ಸಹ ಕಂಡು ಬರುವಂಥದ್ದು. ಓಕೆ, ನೀವು ಹೇಳಿದ್ರೆ ಮಧ್ಯ ವಯಸ್ಕರಲ್ಲಿ ಇದು ಕಂಡು ಬರುತ್ತೆ ಅಂತ. ಹೆಚ್ಚಾಗಿ ಯಾವ ಒಂದು ಏಜಲ್ಲಿ ಇದು ಕಂಡು ಬರುತ್ತೆ, ಯಾವ ಒಂದು ವಯಸ್ಸಿನ ಇದರಲ್ಲಿ ಕಂಡು ಬರುತ್ತೆ, ವಯಸ್ಸಿನಲ್ಲಿ ಇದು ಕಂಡು ಬರುತ್ತೆ? ಇದರಲ್ಲಿ ಈ ಆಮವಾತ ಅಂತ ಹೇಳೋದಾದರೆ ಮಕ್ಕಳನ್ನು ಸೇರಿಸಿ ಹಿರಿಯ ವಯಸ್ಸಿನವರಿಗೂ ಸಹ ಇದು ಬರುವ ಸಾಧ್ಯತೆ ಇದೆ. ಅಂದರೆ ಇಟ್ ಈಸ್ ಅ ಪ್ರಿವೆಲೆನ್ಸ್ ರೇಷಿಯೋ ಆಫ್ 3:1 ಅಂತ ಹೇಳ್ತೇವೆ. ಅಂದರೆ 3 ಪಟ್ಟು ಜಾಸ್ತಿ ಹೆಂಗಸರಿಗೆ ಇದು ಬರುವ ಚಾನ್ಸಸ್ ಇದೆ. ಓಕೆ, ಸೊ ಇದರಲ್ಲಿ ಅಂತ ಹೇಳಿದರೆ ಅದು ಪ್ರತ್ಯೇಕವಾಗಿ ಮಧ್ಯ ವಯಸ್ಸಿನಲ್ಲಿ ಬರುವುದು ಸಹ ಇರಬಹುದು. ಆದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಈ ವಯಸ್ಸಂತ ಹೇಳಲಿಕ್ಕೆ ಆಗುವುದಿಲ್ಲ. ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದೇ ಒಂದು ವಯಸ್ಸಿನಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಒಂದು ಏಜ್ಗಳಲ್ಲಿ ಇದು ಕಂಡು ಬರಲಿಕ್ಕೆ ಸಾಧ್ಯತೆ. ಓಕೆ, ಮಕ್ಕಳಲ್ಲಿ ಕೂಡ ಇದು ಕಂಡು ಬರುವಂತಹ ಚಾನ್ಸಸ್ ಮಕ್ಕಳಲ್ಲಿಯೂ ಕೂಡ ಕಂಡು ಬರುವ ಚಾನ್ಸಸ್ ಇರುತ್ತೆ. ಓಕೆ, ಇವಾಗ ನೀವು ಹೇಳಿದ್ರಿ ಹೆಂಗಸರಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಅಂದ್ರೆ ಈ ಒಂದು ಗರ್ಭಿಣಿಯ ಸ್ತ್ರೀಯರಲ್ಲಿ ಆಗಿರ್ಬೋದು, ಅಥವಾ ಈ ಒಂದು ಏನು ಹೆಣ್ಣು ಮಕ್ಕಳ ಋತುಮತಿ ಆಗುವಂತಹ ಸಮಯಗಳಿರ್ಬೋದು, ಇಂಥ ಒಂದು ಟೈಮ್ಗಳಲ್ಲಿ ಏನಾದರೂ ಕಂಡು ಬರುವಂತಹ ಚಾನ್ಸಸ್ಗಳಿದೆಯಾ? ಹಾಗೇನಿಲ್ಲ. ಅಂದರೆ ಋತುಮತಿ ಆದ ನಂತರ ಬರುವಂಥದ್ದೇ ಹಾಗೆ ಯಾವುದೊಂದು ರಿಸರ್ಚ್ ವರ್ಕ್ ಅಂತ ನಮಗೆ ಸಿಗಲಿಲ್ಲ. ಯಾಕಂತ ಹೇಳಿದರೆ ಇದು ಒಂದು ಆಟೋಇಮ್ಯೂನ್ ಹೇಳಿದಾಗೆ, ಆಟೋಇಮ್ಯೂನ್ ಡಿಸಾರ್ಡರ್, ಅದು ನಮ್ಮ ದೇಹದಲ್ಲಿ ಬರುವಂಥದ್ದೊಂದು ರೋಗ ಕಾಯಿಲೆ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈಗ ಮಲೇರಿಯಾ, ಟೈಫಾಯ್ಡ್ ಎಂತ ಇದ್ರೂ ಸಹ ಅದು ಹೊರಗಿನಿಂದ ಬರುವಂಥದ್ದು ರೋಗ. ಇದು ಹಾಗೇನಿಲ್ಲ, ನಮ್ಮ ದೇಹದಲ್ಲಿ ನಾನು ಹೇಳಿದಾಗೆ ನಮ್ಮದು ವಿರುದ್ಧ ಆಹಾರ ತೆಕ್ಕೊಂಡು ಅದರಲ್ಲಿ ಆಹಾರ ಜೀರ್ಣವಾಗದೆ ಅದರಲ್ಲಿ ಬರುವ ಕೆಲವು ದೂಷಿತ ದೋಷಗಳ, ಅಂದರೆ ವಾತ ಮತ್ತು ಆಮದೋಷದಲ್ಲಿ ದೂಷಿತಗೊಂಡು ಈ ರೋಗ ಬರುವ ಸಾಧ್ಯತೆ ಇದೆ. ಓಕೆ, ಈ ಒಂದು ಆಮವಾತದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಧಗಳು ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಯಾವೆಲ್ಲ ವಿಧಗಳು ಕಂಡುಬರುತ್ತೆ?
ಸಾಮಾನ್ಯವಾಗಿ ನಾವು ಇದರಲ್ಲಿ ಎರಡು ಥರದ ವಿಧವನ್ನು ನೋಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ಪ್ರವೃದ್ಧ ಸಾಮಾನ್ಯ ಮತ್ತು ಪ್ರವೃದ್ಧ ಆಮವಾತ ಅಂತ ಹೇಳ್ತೇವೆ. ಇನ್ನೊಂದರಲ್ಲಿ ಅಕಾರ್ಡಿಂಗ್ ಟು ದ ದೋಷ ಟೈಪ್ಸ್, ಅದರಲ್ಲಿ 7 ವಿಧಗಳಿದೆ. ಅದರಲ್ಲಿ ವಾತಜ ಇರ್ಬೋದು, ಪಿತ್ತಜ ಇರ್ಬೋದು, ಕಫಜ ಇರ್ಬೋದು, ವಾತ ಪಿತ್ತಜ, ಪಿತ್ತ ಕಫಜ, ಕಫ ವಾತಜ ಮತ್ತು ತ್ರಿದೋಷದ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು ದ ಕ್ರಾನಿಸಿಟಿ ಆ್ಯಂಡ್ ದ ಸಿವಿಯಾರಿಟಿ ಇಟ್ ಮೈಟ್ ಬಿ ಆಫ್ ಸಾಮಾನ್ಯ ಮತ್ತು ಪ್ರವೃದ್ಧ ವಾತದಲ್ಲಿ ಕಂಡುಬರ್ಬೋದು. ಓಕೆ, ಅಂತ ಹೇಳಿದ್ರೆ 2 ರೀತಿಯಲ್ಲಿ ಇದು ಕಂಡು ಬರುವಂಥದ್ದು ಆಮವಾತ ಅನ್ನುವಂಥದ್ದು. ಓಕೆ, ಹೆಚ್ಚಾಗಿ ಯಾವ ಒಂದು ವಿಧದಲ್ಲಿ ಕಂಡು ಬರಬಹುದು ಮನುಷ್ಯ? ಸಾಮಾನ್ಯ ಕಂಡೇ ಇರ್ಬೋದು. ಯಾಕಂತ ಹೇಳಿದ್ರೆ ಈಗ ರೀಸೆಂಟ್ಲಿ ಈಗ 1 ವರ್ಷ ಆಗಿ ಬರ್ತು ಕೆಲವು ರೋಗಿಗಳು ಬರ್ತಾರೆ. ಯಾಕಂತ ಹೇಳಿದ್ರೆ ಗಂಟುಗಳಲ್ಲಿ ನೋವು, ಡಾಕ್ಟ್ರೆ ಗಂಟುಗಳಲ್ಲಿ ಒಂಥರ ನೋವು ಇತ್ತು, ಆದರೆ ಈಗ ಗಂಟುಗಳು ಊತ ಬರ್ತಾ ಉಂಟು, ಎಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಆಗ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ಒಂದು ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ನಾವೊಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರುವಂಥದ್ದು. ಓಕೆ, ಈ ಒಂದು ಆಮವಾತದಲ್ಲಿ ಹೆಚ್ಚಾಗಿ ನೋವು ಕಾಣಿಸ್ಕೊಂಡು ಅಥವಾ ಈ ಒಂದು ಮೂಳೆಗಳಲ್ಲಿ ನೋವು ಕಾಣಿಸ್ಕೊಂಡು ಸವಿಯುವಂತಹ ಒಂದು ಏನಾದರೂ ಪ್ರಕ್ರಿಯೆ ಏನಾದರೂ ಆಗುತ್ತಾ? ಇರುತ್ತದೆ. ಯಾಕೆಂತ ಹೇಳಿದ್ರೆ ಇದು ಪ್ರವೃದ್ಧ ಆಮವಾತದ ಲಕ್ಷಣದಲ್ಲಿ ಇರ್ತದೆ. ಈ ಪ್ರವೃದ್ಧ ಆಮವಾತ ಸೇರುವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಸರ್ಟನ್ ನಂಬರ್ ಆಫ್ ಡಿಫಾರ್ಮಿಟಿ ಇರ್ತದೆ. ಕೈ ಕಾಲುಗಳಲ್ಲಿ ಕೆಲವೊಂದು ಡಿಫಾರ್ಮಿಟಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಅದರಲ್ಲಿ ಸ್ವ್ಯಾನಾಗ್ ಡಿಫಾರ್ಮಿಟಿ ಇರ್ಬೋದು, ಬೇರೆ ಬೇರೆ ಡಿಫಾರ್ಮಿಟಿ, ಝೆಡ್ ಡಿಫಾರ್ಮಿಟಿ ಇರ್ಬೋದು, ಬೇರೆ ಬೇರೆ ಡಿಫಾರ್ಮಿಟೀಸನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಬೇರೆ ಬೇರೆ ರೀತಿಯಾದಂಥ ಚಾನ್ಸಸ್ ಇರುವಂಥದ್ದು. ಓಕೆ ವೀಕ್ಷಕರೇ, ಈ ಒಂದು ಆಮವಾತ ಅಂದರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಇದೆಲ್ಲದನ್ನು ಕೂಡ ತಿಳಿಸ್ಕೊಡ್ತಾ ಇದ್ವಿ. ಸೊ ಹೇಳಿದ್ರಿ ಬೇರೆ ಬೇರೆ ಒಂದು ವಿಧಗಳಲ್ಲಿ ಒಂದು ಆಮವಾತ ಅನ್ನುವಂಥದ್ದು ಕಂಡು ಬರುತ್ತೆ ಅಂತ. ಇದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸಾ ಪದ್ಧತಿಗಳಿದೆ ಅನ್ನೋದನ್ನು ತಿಳಿಸ್ಕೊಡಿ. ಆಮವಾತಕ್ಕೆ ಆಯುರ್ವೇದದಲ್ಲಿ ವಿಶೇಷ ಥರದ ಚಿಕಿತ್ಸೆ ಪದ್ಧತಿ ಲಭ್ಯವಿದೆ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ ಅಂತಃಪರಿಮರ್ಜನ ಚಿಕಿತ್ಸೆ, ಬಹಿರ್ಪರಿಮರ್ಜನ ಚಿಕಿತ್ಸೆ ಅಂತಾಗಿ ನಾನು ಸುಲಭದಲ್ಲಿ ಹೇಳಬೇಕಾದ್ರೆ ಅದನ್ನು ನಾವು ಡಿವೈಡ್ ಮಾಡಿರ್ತೇವೆ. ಅಂತಃಪರಿಮರ್ಜನ ಚಿಕಿತ್ಸೆ ಅಂತ ಹೇಳಿದ್ರೆ ಇಂಟರ್ನಲ್ ಥೆರಪಿ. ಇಂಟರ್ನಲ್ ಅಂತ ಹೇಳಿದ್ರೆ ನಾವು ತೆಗೊಳ್ಳುವಂಥದ್ದು ಶೋಧನ ಕೂಡ ಇರ್ಬೋದು ಅದರಲ್ಲಿ. ಬಹಿರ್ಪರಿಮರ್ಜನ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಎಕ್ಸ್ಟರ್ನಲ್ ಥೆರಪಿ ಆಗಿರ್ತದೆ. ಸೊ ಈ ಡಿವಿಷನಲ್ಲಿ ನೋಡುವಾಗ ನಮಗೆ ಸ್ಟಾರ್ಟಿಂಗ್ ಅಂತ ಆಗ್ತದೆ ಅಂತ ಹೇಳಿದ್ರೆ ನಾವು ರೋಗಿಗಳಿಗೆ ಒಂಥರ ಶ್ಲೋಕ ಹೇಳಿದಾಗೆ ಲಂಘನಂ ಸ್ವೇದನಂ ತಿಕ್ತಂ ಅಂತ ಬರ್ತದೆ. ಅಂತ ಹೇಳಿದ್ರೆ ನಾವು ಆದಷ್ಟು ರೋಗಿಗಳಿಗೆ ದೀಪನ ಪಾಚನ ಕ್ರಿಯೆಯಲ್ಲಿ ನಾವು ಸ್ಟಾರ್ಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳಿದಾಗೆ ಅದರದ್ದು ಕಾಸ್ ವಿರುದ್ಧಾಹಾರ ಸೇವನೆಯಿಂದ ನಾವು ತೆಗೆದಂತಹ ಅನ್ನ, ಯಾವ ತೆಗೆದಂಥ ವಸ್ತು ಅದು ಅಜೀರ್ಣವಾಗಿದ್ದಲ್ಲಿ ವಾತದೋಷವು ಮತ್ತು ಆಮ ಪ್ರಕೋಪಿತಗೊಂಡು ಬೇರೆ ಕಡೆಗಳಲ್ಲಿ ಅಂದರೆ ಸಂಧಿ ಸ್ಥಾನದಲ್ಲಿ ಹೋಗಿ ನಿಂತು ಅದೆಂತಾಗ್ತದೆ ಅಂತ ಹೇಳಿದರೆ ಆಮವಾತದ ಲಕ್ಷಣ ಹೇಳ್ತೇವೆ. ಅದಕ್ಕೆ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ವೇರ್ ಇಸ್ ದ ಕಾಸ್, ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಕಾಸ್. ಹಾಗೆ ನಾವೆಂತ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ ನಾವು ದೀಪನ ಪಾಚನವನ್ನು ಸ್ಟಾರ್ಟ್ ಮಾಡ್ತೇವೆ. ದೀಪನ ಪಾಚನ ಒಂದು ಕಟುತಿಕ್ತ ದ್ರವ್ಯಸಲ್ಲಿ ಕೊಡಬಹುದು. ಹಾಗೆ ತಗೊಂಡು ನಾವು ಆದಷ್ಟು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡಲು ನಾವು ಆದಷ್ಟು ಟ್ರೈ ಮಾಡುವಂಥದ್ದು. ಓಕೆ, ಇದೀಗ ಮನೆಯಲ್ಲೇ ಯಾವುದಾದ್ರೂ ರೀತಿಯಂಥ ಮನೆಮದ್ದುಗಳನ್ನು ಮಾಡ್ಕೊಳ್ಬಹುದಾ? ಹೇಗೆ ಮಾಡ್ಕೊಳ್ಳೋದಾದ್ರೂ ಯಾವ್ಯಾವ ರೀತಿಯಾದಂಥ ಮನೆಮದ್ದುಗಳನ್ನು ಮಾಡ್ಕೊಳ್ಬಹುದು? ಮನೆಮದ್ದು ಬಹಳ ಇವೆ ಇದರಲ್ಲಿ. ಯಾಕಂತ ಹೇಳಿದರೆ ಆದಷ್ಟು ರೋಗಿಗಳಿಗೆ, ಈ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಅವರಿಗೆ ಅರ್ಥ ಆಗ್ತದೆ ಏನು ಅಂತ ಹೇಳಿ ಅವರಿಗೆ ಗೊತ್ತಾಗ್ತದೆ. ಆಗ ಅವರಿಗೆ ಜಾಸ್ತಿ ಅಂತೇಳಿ ಊಟ ಮಾಡಲಿಕ್ಕೆ ಬೇಡ ಅಂತ ಆಗ್ತದೆ. ಒಂಥರ ಅದು ಅಜೀರ್ಣದಲ್ಲಿ ಆಗುವಾಗ ಅವರೆಂತ ಮಾಡ್ತಾರೆ ಅಂತ ಹೇಳಿದರೆ ಆದಷ್ಟು ನಾವು ಕಟುತಿಕ್ತ ದ್ರವ್ಯಗಳನ್ನು ಯೂಸ್ ಮಾಡಿ ಒಂದು ಔಷಧಿಯನ್ನು ತಗೊಳ್ಬೋದು. ಫಾರ್ ಎಕ್ಸಾಂಪಲ್ ನಮಗೆ ಗುಡುಚಿ ಅಂತ ಹೇಳಿದರೆ ನಾವು ಟಿನೋಸ್ಪರ ಕಾರ್ಡಿಫೆಲಿ ಅಂತ ಹೇಳ್ತೇವೆ. ಅದನ್ನು ಅಮೃತ ಬಳ್ಳಿ ಹೇಳೋದು, ಅದನ್ನು ರಸ ತಗೊಳ್ಬೋದು, ಅದರದ್ದು ಒಳ್ಳೆಯದು. ಸೆಕೆಂಡ್ ಅಂತ ಹೇಳ್ಬೋದು ಅಂತೇಳಿ ಪಂಚಕೋಲ ಫಾಂಟ ಅಂತ ಹೇಳಿದರೆ ಅದರಲ್ಲಿ ಪಿಪ್ಪಲಿ ಮೂಲ, ಚವ್ಯಚಿತ್ರಕ, ನಗರ ಅಂತೇಳಿ 5 ಅಂದರೆ ಶುಂಠಿ, ಅದರದ್ದೊಂದು ಫಾಂಟ ಮಾಡಿ ಸಹ ತಗೊಳ್ಬೋದು. ಅದು ಮತ್ತು ಇನ್ನೊಂದು ಅಂತ ಹೇಳಿದರೆ ಹಾಟ್ ಸ್ಕ್ರ್ಯಾಮ್ ಅಂತ ಹೇಳ್ತೇವೆ, ಹುರುಳಿ, ಅದರದ್ದು ಸಹ ಒಂದು ಇದು ಮಾಡಿ ತಗೊಳ್ಬೋದು. ಹಾಗೆ ಕೆಲವು ವಿಧದ ಯಾವುದಿಲ್ಲದಿದ್ರೂ ಒಂದು ಶುಂಠಿಯನ್ನು ಜಜ್ಜಿ ಅದರ ಸ್ವರಸ ತಗೊಂಡು ಸ್ವಲ್ಪ ನೀರನ್ನು ಬೇಯಿಸಿ ನೀರಿಗೆ ಅದನ್ನು ಬೇಯಿಸಿ ಅದನ್ನು ಸಹ ಕುಡಿಬಹುದು. ಆದಷ್ಟು ಬೆಚ್ಚನೆಗೆ ವಾತಾವರಣದಲ್ಲಿದ್ದರೆ ಭಾರಿ ಒಳ್ಳೆಯದು. ಓಕೆ, ಅಂತ ಹೇಳಿದ್ರೆ ಈ ಒಂದು ಆಮವಾತ ಇದ್ದಂಥವರು ಆದಷ್ಟು ಒಂದು ಬೆಚ್ಚಗಿನ ವಾತಾವರಣದಲ್ಲೇ ಇರಬೇಕು. ಓಕೆ, ಆಮವಾತ ಬಂದಿದೆ ಅಂತ ಹೇಳಿ ಕೆಲವರು ನೋವಿನ ಎಣ್ಣೆಯನ್ನೆಲ್ಲ ತಿಕ್ಕಿಕೊಳ್ಳುವಂಥದ್ದಿರುತ್ತೆ, ಇದು ಎಷ್ಟರ ಮಟ್ಟಿಗೆ ಸರಿ?
ಯಾಕೆಂತ ಹೇಳಿದರೆ ಈಗ ನಮಗೆ ಒಂದು ಪದ್ಧತಿ ಇದೆ, ನೋವು ಬಂದಾಗ ನಾವು ಹೋಗಿ ಎಣ್ಣೆ ತಿಕ್ತೇವೆ ಅಂತೇಳಿ. ಅದು ಸರಿಯಲ್ಲ. ಯಾಕೆಂತ ಹೇಳಿದರೆ ನೋವು ಬಂದಾಗ ಯಾವ ಕಾರಣದಿಂದ ನೋವು ಅಂತ ಹೇಳಿ ತಿಳಿದುಕೊಳ್ಳೋದು ಭಾರಿ ಮುಖ್ಯವಾಗಿದೆ. ನೋವು ಬಂದಾಗ ನಾವೆಂತ ಮಾಡಬೇಕಂತ ಹೇಳಿದರೆ ಆದಷ್ಟು ನಾವು ಆಸ್ಪತ್ರೆಗೆ ಹೋಗಿ ನಮ್ಮ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಹಾಸ್ಪಿಟಲಲ್ಲಿ ಕೆಲವು ತಜ್ಞ ವೈದ್ಯರಿದ್ದಾರೆ, ಅವರನ್ನು ಭೇಟಿಯಾಗಿ ಸಲಹೆ ಪಡೆದು ಯಾವ ಕಾಯಿಲೆ ಅಂತ ಡಯಾಗ್ನೋಸಿಸ್ ಮಾಡಿ ಅದರ ನಂತರ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಯಾಕೆಂತ ಹೇಳಿದರೆ ಆಮವಾತದಲ್ಲಿ ನವೀನ ಆಮವಾತ ಸ್ಟಾರ್ಟ್ ಆದರೆ ಆದ ತಕ್ಷಣ ನೀವು ಎಣ್ಣೆ ಹಚ್ಚಿದರೆ ಅದು ಆಮ ಕಂಡೀಷನ್ ಇದ್ದ ಕಾರಣ ನೋವು ನಿಮಗೆ ಜಾಸ್ತಿ ಆಗುವುದು ವಿನಃ ಕಮ್ಮಿ ಆಗುವುದು ಅಲ್ಲ. ಓಕೆ ಅಂತ ಹೇಳಿದ್ರೆ ನೋವು ಹೆಚ್ಚಾಗ್ತಾನೆ ಹೋಗುತ್ತೆ ಒಂದು ನೋವು ಎಣ್ಣೆಯನ್ನು ತೆಗೆದುಕೊಳ್ಳೋದ್ರಿಂದ. ನವೀನ ಅದು ಇಟ್ ಈಸ್ ಅ ರೀಸೆಂಟ್ ಆನ್ಸೆಟ್, ಸೊ ಬೆಟರ್ ನಾಟ್ ಟು ಅಪ್ಲೈ ಎನಿ ಆಯಿಲ್ ಅಂತೇಳಿ. ಓಕೆ, ಈಗ ಚಿಕಿತ್ಸಾ ಸಮಯದಲ್ಲಿ ಯಾವ್ಯಾವ ರೀತಿಯಾದಂಥ ಆಹಾರಗಳನ್ನು ತೆಗೆದುಕೊಳ್ಬೋದು? ಈ ಒಂದು ಪಥ್ಯ ಅನ್ನುವಂಥದ್ದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಹೌದು, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪಥ್ಯಕ್ಕೆ ಕೊಡುವ ಪ್ರಾಮುಖ್ಯತೆ ಬಹಳ ಹೆಚ್ಚು. ಯಾಕಂತ ಹೇಳಿದರೆ ಒಬ್ಬ ಪಥ್ಯ ತಗೊಂಡ್ರೆ, ಯಾರಾದರೂ ಒಂದು ರೋಗಿಯು ಪಥ್ಯ ತಗೊಂಡ್ರೆ ಅವನಿಗೆ ಔಷಧಿಯ ಅಗತ್ಯವಿಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಉಂಟು. ಈ ಆಮವಾತದಲ್ಲಿ ಪಥ್ಯ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಆದಷ್ಟು ನಾವು ಎಂತ ಮಾಡಬೇಕಂತ ಹೇಳಿದರೆ ಆದಷ್ಟು ಉದ್ದಿನ ಬೇಳೆ ಅದನ್ನು ಕಮ್ಮಿ ಮಾಡಬೇಕು. ಯಾವುದಾದ್ರೂ ಕರಿದ ತಿಂಡಿ ಪದಾರ್ಥ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಮತ್ತು ಆದಷ್ಟು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಈಗ ಎಲ್ಲ ಸಿಗ್ತದೆ, ಆದಷ್ಟು ಜಂಕ್ ಫುಡ್ಸ್ ಆದಷ್ಟು ಕಮ್ಮಿ ಮಾಡೋದು ಭಾರಿ ಒಳ್ಳೆಯದು. ಮತ್ತು ಹೌದು, ಪಥ್ಯ ಅಂತ ಹೇಳಿದರೆ ಅದರಲ್ಲಿ ಬಾರ್ಲಿ ಈಸ್ ವೆರಿ ಗುಡ್ ಆ್ಯಂಡ್ ದೇ ಕ್ಯಾನ್ ಹ್ಯಾವ್. ಮತ್ತು ಎಂತ ಹೇಳ್ತದೆ ಅದಕ್ಕೆ ಪಡವಲಕಾಯಿ ಅಂಥದ್ದೆಲ್ಲ ಒಂದು ತರಕಾರಿ ಅವರು ಸೇವಿಸಬಹುದು. ಓಕೆ ಅಂತ ಹೇಳಿದ್ರೆ ಹೆಚ್ಚಾಗಿ ಒಂದು ತರಕಾರಿಯನ್ನು ಸೇವಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಓಕೆ, ಮುಂದೆ ಕೇಳೋದು ಅಂತ ಹೇಳಿದ್ರೆ ಈ ಒಂದು ಆಮವಾತದಲ್ಲಿ ಬಳಲ್ತಾ ಇರುವಂತಹ ರೋಗಿಗಳಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಮವಾತದಿಂದ ಬಳಲುತ್ತಿರುವ ರೋಗಿಯ ನೋವು ಅರ್ಥ ಆಗ್ತದೆ ನಮಗೆ. ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ನೋವು ಅವರು ಸಹಿಸ್ತಿರ್ತಾರೆ. ಅವರಿಗೆ ಇಟ್ ಈಸ್ ಒನ್ ಅಮಂಗ್ ದ ಡಿಸೇಬಲಿಂಗ್ ಡಿಸೀಸ್, ಕ್ರಿಪ್ಲಿಂಗ್ ಡಿಸೀಸ್ ಅಂತ ಹೇಳ್ಬೋದು. ಆಗ ನಾವೆಂತ ಹೇಳಬೇಕಂತ ಇಚ್ಛಿಸ್ಪಡುತ್ತೇನೆ ಅಂತ ಹೇಳಿದರೆ ಆದಷ್ಟು ನಿಮಗೆ ಆಮವಾತ ಕಾಯಿಲೆ ಬಂದರೆ ನೀವು ಹೆದರಬೇಕಂತ ಇಲ್ಲ. ಯಾಕೆಂತೇಳಿ ಅದರಲ್ಲಿ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಇದೆ. ನೀವು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಬಂದು ಅದರ ತಜ್ಞ ವೈದ್ಯರಿಂದ ಅದರ ಸಲಹೆ ತಗೊಂಡು ನೀವು ಅದಕ್ಕೆ ಆದಷ್ಟು ಒಳ್ಳೆಯ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಿದರೆ ಮತ್ತು ನಿಮ್ಮ ಜೀವನ ಶೈಲಿಯನ್ನು ಉತ್ತಮ ರೀತಿಯಲ್ಲಿ ನೀವು ಕೊಂಡೋಗಬಹುದು. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಆಮವಾತ ಅಂದರೆ ಏನು, ಇದು ಯಾವ ಕಾರಣಕ್ಕಾಗಿ ಬರುತ್ತೆ, ಜೊತೆಗೆ ಇದರಲ್ಲಿ ಎಷ್ಟು ವಿಧಗಳಿದೆ, ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ಪದ್ಧತಿಗಳಿದೆ, ಇದೆಲ್ಲದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಎಸ್ ಡಾಕ್ಟರ್, ನೀವು ಕೂಡ ಎಷ್ಟೊತ್ತಿದ್ದು ಈ ಒಂದು ಆಮವಾತ ಅಂದರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಇದರಲ್ಲಿ ಎಷ್ಟು ವಿಧ ಇದೆ, ಬರೋದಕ್ಕೂ ಮುಂಚೆ ನಾವು ಯಾವ ರೀತಿಯಾದಂಥ ಜಾಗೃತಿಯನ್ನು ವಹಿಸಬೇಕು, ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ವಿಶೇಷ ಸಂಚಿಕೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.